ನಟರು ಸ್ಟಾರ್ಗಳಾಗಿ ಮೆರೆಯುತ್ತಿರೋ ರೀತಿ ಜೂನಿಯರ್ ಸ್ಟಾರ್ಗಳು ಆಗಾಗ್ಗೆ ಸೌಂಡ್ ಮಾಡ್ತಾನೆ ಇರ್ತಾರೆ. ಅದೇ ರೀತಿ ಸೌಂಡ್ ಮಾಡ್ತಾ ಇರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರ ತದ್ರೂಪಿ ಅಂತಾನೆ ಕರೆಸಿಕೊಳ್ಳುತ್ತಿರೋ ಜೂನಿಯರ್ ದರ್ಶನ್ ಅವಿನಾಶ್. ಎಲ್ಲೇ ಹೋದ್ರೂ ಜೂನಿಯರ್ ದರ್ಶನ್ ಅಂತಾನೆ ಕರೆಸಿಕೊಳ್ಳೋ ಅವಿನಾಶ್ ಮೂಲತಃ ಚಿಕ್ಕಮಗಳೂರಿನವರು. ವೃತ್ತಿಯಲ್ಲಿ ಆಟೋ ಚಾಲಕ. ಅವಿನಾಶ್ ಅವರ ನಗು, ವಾಕಿಂಗ್ ಸ್ಟೈಲ್ ಎಲ್ಲವೂ ಸಹ ದರ್ಶನ್ ಅವರನ್ನು ನೆನಪಿಸುತ್ತೆ. ಇಂತಹ ಅವಿನಾಶ್ ಟಿಕ್ ಟಾಕ್ ಮೂಲಕ ಬೆಳಕಿಗೆ ಬಂದರೂ ಅವರಿಗೆ ಹೆಸರು ತಂದುಕೊಟ್ಟಿದ್ದು ಮಜಾ ಭಾರತದ ಕಾಮಿಡಿ ಶೋ. ಮಜಾ ಭಾರತದ ಕಾಮಿಡಿ ಶೋನಲ್ಲಿ ಅವಿನಾಶ್ ಎಂಟ್ರಿಗೆ ಎಲ್ಲರೂ ದರ್ಶನ್ ಅವರೇ ಮಜಾ ಭಾರತದ ಸ್ಟೇಜ್ಗೆ ಬರ್ತಾ ಇದ್ದಾರೆ ಅಂತಾನೆ ಅಂದುಕೊಂಡಿದ್ರು. ಇನ್ನು ರಚಿತಾ ರಾಮ್ ಅಂತೂ ದರ್ಶನ್ ಅವರನ್ನೇ ನೋಡಿದ ಹಾಗೆ ಆಯಿತು ಅಂತ ಫುಲ್ ಥ್ರಿಲ್ ಆಗಿದ್ರು. ಇಂತಹ ಅವಿನಾಶ್ ಸದ್ಯ ತಮ್ಮ ಮನದ ಆಸೆಯೊಂದನ್ನು ಹೇಳಿಕೊಂಡಿದ್ದಾರೆ. ಕಾಮಿಡಿ ಮೂಲಕ ಮನೆ ಮಾತಾಗಿರೋ ಜೂನಿಯರ್ ದರ್ಶನ್ ಒಮ್ಮೆ ದರ್ಶನ್ ಅವರನ್ನು ಭೇಟಿಯಾಗಿದ್ದು ಇದೀಗ ಹೀರೋ ಆಗಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಒಂದರಲ್ಲಿ ನಟಿಸುತ್ತಿದ್ದಾರೆ. ಹೀಗಿರುವಾಗ ಇದೀಗ ಅವಿನಾಶ್ ತಾವು ದರ್ಶನ್ ಜೊತೆಯಲ್ಲಿ ನಟಿಸೋ ಆಸೆಯನ್ನು ಹೇಳಿಕೊಂಡಿದ್ದಾರೆ. ನಾನು ದರ್ಶನ್ ಸರ್ ಹಿಂದೆ ಸುಮ್ಮನೆ ಕೈ ಕಟ್ಟಿ ನಿಲ್ಲೋ ಪಾತ್ರ ಕೊಟ್ಟರು ಮಾಡ್ತೀನಿ. ಅವರ ಜೊತೆ ಇರೋದೇ ಒಂದು ಖುಷಿ. ಅವರ ಜೊತೆ ಸಣ್ಣ ಪಾತ್ರ ಕೊಟ್ಟರೆ ಅದೇ ನನಗೆ ಪುಣ್ಯ. ಅವರ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಆಸೆ ಇದೆ. ದರ್ಶನ್ ಸರ್ನ ನೋಡೋದಕ್ಕೆ ತುಂಬ ಜನ ಮನೆ ಮುಂದೆ ಕಾಯುತ್ತಿರ್ತಾರೆ. ಅವರು ಎಲ್ಲಾದರೂ ಹೋದರೆ ಕಾರ್ ಹಿಂದೆ ಹೋಗ್ತಾರೆ. ನನಗೆ ಅವರ ಜೊತೆಗೆ ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವರ ಜೊತೆ ಇರೋದಕ್ಕೆ ಅವಕಾಶ ಕೊಟ್ಟರೆ ಸಾಕು ಅಂತ ಜೂನಿಯರ್ ದರ್ಶನ್ ಅವಿನಾಶ್ ಹೇಳಿಕೊಂಡಿದ್ದಾರೆ. ಮಜಾ ಭಾರತದ ಮೂಲಕ ಎಲ್ಲರಿಗೂ ಪರಿಚಯ ಆಗಿರೋ ಅವಿನಾಶ್ ಇದೀಗ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರದಲ್ಲಿ ನಾಯಕನಾಗಿ ನಟಿಸ್ತಾ ಇದ್ದು ಆ ಮೂಲಕ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ.